ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ಬಾಡಿ ಬಿಲ್ಡಿಂಗ್ ಸ್ಪರ್ಧೆಯ ಈ ಒಂದು ಉದ್ಘಾಟನಾ ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ. ಬಹುಶಃ ನಮಗೆಲ್ಲರಿಗೂ ಗೊತ್ತಿದೆ, ಬಾಡಿ ಬಿಲ್ಡಿಂಗ್ ಅನ್ನೋ ಒಂದು ಕ್ರೀಡೆ ಬಹುಶಃ ಇದ್ದಿದ್ದರಲ್ಲೇ ಅತ್ಯಂತ ಕಡಿಮೆ ಪ್ರೋತ್ಸಾಹ ಸರ್ಕಾರದ ಮಟ್ಟದಾಗ ಆಗಿರಲಿ ಅಥವಾ ಕ್ರೀಡಾಭಿಮಾನಿಗಳ ಮಟ್ಟದಲ್ಲಿ ಆಗಿರಲಿ ಸಿಕ್ಕಿರುವಂಥ ಕ್ರೀಡೆ. ಹಾಗಾಗಿ ಈ ಒಂದು ಕ್ರೀಡೆಯನ್ನು ಪ್ರೋತ್ಸಾಹಿಸಬೇಕಾಗಿ ನಾವು ನಮ್ಮ ಸುವರ್ಣ ಮಹೋತ್ಸವ ಸಮಿತಿಯಲ್ಲಿ ತೀರ್ಮಾನಿಸಿದಂತೆ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಂಡಿದ್ದೇವೆ. ಬಹುಶಃ ನಮಗೆ ಗೊತ್ತಿದ್ದ ಹಾಗೆ ಈ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಥಮವಾಗಿ ಈ ಬಾಡಿ ಬಿಲ್ಡಿಂಗ್ ಸ್ಪರ್ಧೆಯನ್ನು ಆಯೋಜಿಸಿದ್ದಾರೆ ಇಂಗ್ಲೆಂಡ್ನಲ್ಲಿ. ಅದು ನಡೆದಿರೋದು ಸೆಪ್ಟೆಂಬರ್ ತಿಂಗಳಲ್ಲಿ. ಅದಕ್ಕೆ ಸಂವಾದಿಯಾಗಿ ಅದಕ್ಕೆ ಪೂರಕವಾಗಿ ನಾವು ಕೂಡ ಇವತ್ತು ಆ ಕಾಕತಾಳೀಯವಾಗಿ ನಮ್ಮ ದಿನ ಕೂಡ ಇವತ್ತಿಗೆ ಬಂದಿದೆ, ಈ ತಿಂಗಳಿಗೆ. ಈಗ ಈ ಕಾರ್ಯಕ್ರಮದ ಮುಂದಿನ ಭಾಗವಾಗಿ ನಾವು ಯಾವುದೇ ಕಾರ್ಯಕ್ರಮವನ್ನು ಆರಂಭ ಮಾಡಬೇಕಾದ್ರೆ ಪ್ರಾರ್ಥನೆಯೊಂದಿಗೆ ಮಾಡುವುದು ನಮ್ಮ ಸಂಪ್ರದಾಯ. ಈಗ ಪ್ರಾರ್ಥನೆ. ಶರಣು ನಿನಗೆ ಶರಣು ವಿನಾಯಕ, ಶರಣು ನಿನಗೆ ಶರಣು ವಿನಾಯಕ, ವಿನಾಯಕ ವಿದ್ಯಾದಾಯಕ ದೇವ, ವಿನಾಯಕ ವಿದ್ಯಾದಾಯಕ ದೇವ. ಶರಣು ನಿನಗೆ ಶರಣು ವಿನಾಯಕ, ಶರಣು ನಿನಗೆ ಶರಣು ವಿನಾಯಕ. ಪಾಶಾಂಕುಶಧರ ಮೂಷಿಕ ವಾಹನ, ಸರ್ಪಾಲಂಕೃತನೇ ಗಜಾನನ. ಪಾಶಾಂಕುಶಧರ ಮೂಷಿಕ ವಾಹನ, ಸರ್ಪಾಲಂಕೃತನೇ ಗಜಾನನ. ಆದಿಪೂಜಿತ ನೀನು, ವೇದವಂದಿತ ನೀನು, ಆದಿಪೂಜಿತ ನೀನು, ವೇದವಂದಿತ ನೀನು, ಮೋದಕ ಪ್ರಿಯ ನೀನು, ಗಣಾಧಿಪ. ಶರಣು ನಿನಗೆ ಶರಣು ವಿನಾಯಕ, ಶರಣು ನಿನಗೆ ಶರಣು. ಮುನ್ನೂರು ಯುವಕ ಮಂಡಲ ಕುತ್ತರ್ ಪದವು ಇದರ ಸುವರ್ಣ ಮಹೋತ್ಸವದ ಕಾರ್ಯಕ್ರಮ ಅಂಗವಾಗಿ ಇಂದು ನಡೆಯುವಂತಹ 5ನೇ ಕಾರ್ಯಕ್ರಮದ ಅಂಗವಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಅಮೆಚೂರು ಬಾಡಿ ಬಿಲ್ಡಿಂಗ್ ಅಸೋಸಿಯೇಷನ್ ಸಹಕಾರದೊಂದಿಗೆ ಮಿಸ್ಟರ್ MYM 2018 ಜಿಲ್ಲಾ ಮಟ್ಟದ ಬಾಡಿ ಬಿಲ್ಡಿಂಗ್ ಸ್ಪರ್ಧೆಯ ಉದ್ಘಾಟನಾ ಕಾರ್ಯಕ್ರಮವು ಈಗಾಗಲೇ ಪ್ರಾರಂಭಗೊಳ್ಳಲಿದೆ. ಇದರ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲಿರುವ ಹೈದರ್ ಪರ್ತಿಪಾಡಿ, ರಾಜ್ಯ ಕಾರ್ಯದರ್ಶಿ, ಜನತಾದಳ, ಇವರಿಗೆ ಮುನ್ನೂರು ಯುವಕ ಮಂಡಲ ಹಾಗೂ ಸುವರ್ಣ ಮಹೋತ್ಸವ ಪರವಾಗಿ ಆರ್ಥಿಕವಾಗಿ ಸ್ವಾಗತಿಸುತ್ತೇನೆ. ಅಧ್ಯಕ್ಷರಾಗಿ ವೇದಿಕೆಯಲ್ಲಿ ಆಸೀನರಾಗಿರುವಂಥ ಶ್ರೀಯುತ ಶಶೀಂದ್ರ ಕುಕ್ಕೇನಿಯವರಿಗೆ ಹಾಗೂ ಕೃಷ್ಣ ಶೆಟ್ಟಿ ಅಧ್ಯಕ್ಷರು ಬಂಟರ ಸಂಘ ಕೋಟೆಕಾರ್, ಸಂತೋಷ್ ಕುಮಾರ್ ಶೆಟ್ಟಿ ಅಧ್ಯಕ್ಷರು ಉಳ್ಳಾಳ ಬ್ಲಾಕ್ ಕಾಂಗ್ರೆಸ್ ಹಾಗೂ ಉದ್ಘಾಟನಾ ಭಾಷಣ ಮಾಡಿರೋಂಥ ಶ್ರೀಯುತ ಐತಪ್ಪ ಉಪಾಧ್ಯಕ್ಷರು ಮುನ್ನೂರು ಯುವಕ ಮಂಡಲ, ಇವರಿಗೆ ಅಭಿನಂದನೆಗಳು. ಈಗ ಮುಂದಿನ ಕಾರ್ಯಕ್ರಮ ಚುಟುಕಾಗಿ
ನಮ್ಮ ಯುವಕ ಮಂಡಲದ ಈ ಒಂದು ಪ್ರಸ್ತಾವನೆಯನ್ನು ಮಾಡಲಿಕ್ಕಿದ್ದಾರೆ ಶ್ರೀಯುತ ಕೃಷ್ಣಪ್ಪ ಸಾಲಿಯಾನಿಯವರು. ಈಗ ಪ್ರಸ್ತಾವನೆ. ನಮ್ಮ ಮುನ್ನೂರು ಯುವಕ ಮಂಡಲಗೂ 1950 ಇಶವಿಡು ಎಂಕಲ್ನ ಹಿರಿಯ ಕುಲಮತ ಸೇರಿದು ಸ್ಥಾಪನೆ ಮಲ್ತನಂಚಿನ ಯುವಕ ಮಂಡಲ ಆರಂಭಡು ನೆತ್ತ ವಿಚಾರಣು ಎಂಕುಲು ಪಾತ ಕಾರ್ಯಕ್ರಮಟ್ಲ ಪಣ್ಣೊಂದುಲ್ಲ ಆರಂಭಡು ಮುಲ್ಪ ಒಂಜಿ ಬಾಡಿಗೆದ ಕೋಣೆಡು ನೂತನ ಕಲಾರೊಂದ ಪನ್ಪನ ಒಂಜಿ ಕಲಾರೊಂದನು ಸ್ಥಾಪನೆ ಮಲ್ತದು ಅವೆಟ್ಟು ಮುಲ್ಪದ ನೆರೆಕರೆದ ಪರಿಸರದ ಕ್ಲೆಗ್ ಹೆಚ್ಚಿನ ಒಂಜಿ ಕಾರ್ಮಿಕ ವಿಭಾಗಣೆ ಇಪ್ಪುನಂಚಿನ ಈ ಪ್ರದೇಶಡು ಸೋಮೇಶ್ವರ ಪೆರ್ಮಣ್ಣೂರು ಮುನ್ನೂರು ಈ ಗಡಿ ಪ್ರದೇಶಡು ನೂತನ ಕಲಾರೊಂದ ಪನ್ಪನೆ ಈ ಒಂಜಿ ಕಲಾರೊಂದನು ಸ್ಥಾಪನೆ ಮಲ್ತೇರು ಆರಂಭಡು ಕೆಲವರಿಗೆ ಅಕ್ಷರಾಭ್ಯಾಸ ಜಾನಕ್ಲೆಗೆ ರಾತ್ರಿ ಶಾಲೆಯ ಮುಖಾಂತರ ವಿದ್ಯಾಭ್ಯಾಸದ ಒಟ್ಟಿಗೆ ಅಕ್ಲೆಗೆ ಹೆಚ್ಚಿನ ಜ್ಞಾನನು ಕೊರ್ಪುಣಂಚಿನ ಕೆಲಸ ಅವೇ ಪೊರ್ತುಡು ಅಕ್ಕಲ್ನ ಆರೋಗ್ಯಕರವಾಯಿನ ಬೆಳವಣಿಗೆಗೆ ದೇಹದ ಆರೋಗ್ಯಗಾದ ಅಕ್ಕಲ್ನ ಒಂಜಿ ಮಾತಾರೀತಿದ ಒಂಜಿ ಆರೋಗ್ಯಕರವಾಯಿನ ಚಟುವಟಿಕೆಗಾದ ಒಂಜಿ ವ್ಯಾಯಾಮ ಶಾಲೆಯನ್ನು ಸ್ಥಾಪನೆ ಮಾಡ್ತದೆ. ಇದಕ್ಕೆ ನಿರಂತರವಾದ ಈ ಯುವಕ ಮಂಡಲ ಅಭಿವೃದ್ಧಿ ಆವೊಂದು ಪೋಂಡು ಈ ಪ್ರದೇಶದ ಮಾತಾ ಜನಕುಲೆಗಳ ದಯೆಂದು ಪಂಡ ಅಪಗ ಈ ಪ್ರದೇಶ ಸರಿಯಾದ ರಸ್ತೆ ಇಜ್ಜಂಡು ಇಡೆಗೆ ಬಸ್ಸು ಸಂಪರ್ಕ ಇಜ್ಜಂಡು ದಾಮರದ ರಸ್ತೆ ಇಜ್ಜಂಡು ಪರ್ಪುಣ ನೀರಿಜ್ಜಂಡು ಲೈಟ್ದ ವ್ಯವಸ್ಥೆ ಇಜ್ಜಂಡು ಒವೇ ರೀತಿಯ ಸರ್ಕಾರದ ಸವಲತ್ತುಗೂ ವಂಚಿತ ರೀತಿ ಉಪ್ಪುನಂಚಿನ ಸಂದರ್ಭಡು ಒಂಜಿ ರೀತಿ ಪಣೊಲಿಂದ ಪಂಡ ಒಂಜಿ ಕುಗ್ರಾಮದ ಕೆತ್ತನಂಚಿನ ಈ ಪ್ರದೇಶಡು ಈ ಪ್ರದೇಶದ ಯುವಕರಿನ ಮಾತ ಸೇರಿದು ಸಾಮಾಜಿಕ ರಾಜಕೀಯ ಅಂಚನೆ ಶೈಕ್ಷಣಿಕ ಎಂಚಿನ ಮಾತ ಜನಕುಲೆಗೆ ಅತಿ ಮುಖ್ಯವಾದ ವಿಚಾರಗಳನ್ನು ಬೋಡ ಈ ವಿಚಾರವನ್ನು ಕೊರ್ಪುಣದ ಒಟ್ಟಿಗೆ ಸಮಾಜ ಸೇವೆಯನ್ನು ಮಲ್ಪಣ ಒಂಜಿ ವಿಚಾರವನ್ನು ಕೊರ್ದು ಹಲವಾರು ಶ್ರಮದಾನದ ಮೂಲಕ ರಸ್ತೆ ರಚನೆ ಕೆಲವು ಶಾಲೆದ ಮೈದಾನ ಶ್ರಮದಾನ ಮೂಲಕ ರಿಪೇರಿ ಬೇತೆ ಬೇತೆ ರೀತಿದ ಒವ್ವೇ ಈ ಪ್ರದೇಶಡು ಎಡ್ಡೆ ಕಾರ್ಯಾವಡು ಅಥವಾ ದುಃಖದ ಕಾರ್ಯಾವಡು ಮಾತಾ ಕಾರ್ಯಗಳ ತೊಡಗಿಸಿದು ಸ್ಪಂದಿಸಿದು ಈ ಪರಿಸರದ ಮಾತಾ ಜನಕುಲ್ನಲ ತನ್ನು ಮನ ಧನ ಸಾಕಾರ ಪ್ರೀತಿ ವಿಶ್ವಾಸನು ಗಳಿಸಿದು ಅಂತವಾದ ಬೇತೆ ಬೇತೆ ಕಾರ್ಯಕ್ರಮಗಳನ್ನು ಪಣ್ಣಿನ ಮಸ್ತು ಉಂಡು ಇನ್ನು ಸಮಯದ ಕೊರತೆತ್ತನದವರ ನೇನು ಬಿಡಿ ಬಿಡಿ ಯಾನು ಪಣಿಯರ ಪೋಪುಜಿ ಇನ್ನು 5ನೇ ವರ್ಷದ ಕಾರ್ಯಕ್ರಮ ಮಲ್ಪೊಡ್ದಾಂಡ ಈ ಕಾರ್ಯಕ್ರಮಕ್ಕೂ ಸಂಪೂರ್ಣವಾದ ಎಂಕಲ್ನ ನಿರೀಕ್ಷಿತ ಮಟ್ಟದ ಮಾತಾ ರೀತಿದ ಸಾರ್ವಜನಿಕರ ಯಶಸ್ವಿಯಾದ ಸ್ಪಂದನ ಯಶಸ್ವಿಯಾದ ಒಂಜಿ ಸಾಕಾರ ಯಶಸ್ವಿಯಾದ ಸ್ಫೂರ್ತಿ ಬರ್ಪುಳಕ ಈ ಪರಿಸರದ ನೆರೆ ಗ್ರಾಮದ ಕುಲ ಮಾತೆರ್ಲ ಕೊರ್ನೆರ್ದವರ ಇನ್ನು 5 ವರ್ಷ ಈ ಒಂಜಿ ಸಂಘಗೂ ಪ್ರಾಯ ಅದು 51ನೇ ವರ್ಷ ದುಂಬದಿನಕ್ಕೂ ಬರ್ಪಣ ಪಡ್ತರು ಮಾತಾ ಸಹಕಾರಡು ಇನ್ನು 5ನೇ ವರ್ಷ ಕಾರ್ಯಕ್ರಮ ಮಲ್ತೊಂದಿಲ್ಲ 4ನೇ ಕಾರ್ಯಕ್ರಮ ಆಂಡು 5ನೇ ಕಾರ್ಯಕ್ರಮ ನಡಪಡು ನನ್ನ 7 ಕಾರ್ಯಕ್ರಮ ಆಯರಂಡು ನೇಕಲ ಇಂಕಲ ನಿರೀಕ್ಷಿತ ಮಟ್ಟದ ಸಹಕಾರ ತಿಕ್ಕೋಡು ಪಂಡ್ಪರೀತಿ ಪಂಡಿದು ದುಂಬದ ದಿನಕ್ಲಡು ಮಾತೆರ್ಲ ಯುವಕ ಮಂಡಲಗೂ ಐಕೆ ಇಂಚಿನ ಮಾತ ಬೋರ್ಡು ಪಂಡ್ಪರೀತಿಡು ಐತ ಕೆಬಿಟ್ಟು ಪತ್ತದು ಪಂಡಿ ಲೆಕ್ಕ ಇಂಚಿಂಚಿನ ಕೆಲಸ ಆವಡು ಪಂಡ್ಪರೀತಿಡು ಪಂಡದು ನರಳ ಹೆಚ್ಚಿನ ಸ್ಫೂರ್ತಿ ಕೊರ್ದು ನರಳ ಹೆಚ್ಚಿನ ಸಮಾಜ ಸೇವೆ ಮಲ್ಪಣಂಚಿನ ಒಂಜಿ ತಿಳುವಳಿಕೆನು ಅನುಭವನು ಸ್ಫೂರ್ತಿನ ಕೊರಡು ಪಂಡ್ಪರೀತಿಡು ಪಂಡದು ಈ ಪ್ರಾಸ್ತಾವಿಕವಾದ ಈತೆ ಪಾತೆರದು ದಯಪಂಡನ ಅತಿಥಿ ಗಣ್ಯರ್ನ ಕೆಲವರು ಪಾತೆರಲ್ಲೇರು ಈತೆ ಪಂಡದೇನ ಪ್ರಾಸ್ತಾವಿಕದೇನು ಉಂಟವೆ. ಮಾತು ಕಡಿಮೆ ದುಡಿಮೆ ಜಾಸ್ತಿ ಪಾತೆರ್ನ ಕಡಿಮೆ ದಾದನ ಈ 300 ಯುವಕ ಮಂಡಲ ರಿಜಿಸ್ಟರ್ಡ್ ನೆತ್ತ ಸುವರ್ಣ ಮಹೋತ್ಸವದ 5ನೇ ವರ್ಷದ ಒಂಜಿ ಈ ಕಾರ್ಯಕ್ರಮಡು ಭಾಗವಹಿಸೋಡನಾಡ ಬಾರಿ ಪುಣ್ಯದ ಅಂಚನೆ ಸಂತೋಷ ಬಾರಿ ಅವೊಂದುಂಡು ದಯಪಂಡ ಒಂಜಿ ಸಂಸ್ಥೆ ಹುಟ್ಟುದು ಉಳೇದು ಮಲ್ಲೆ ಆವಡು ನಾಂಡ ಆಯ್ತ ಪಿರಾವಡು ಏತು
ಕೆಲಸ ಉಂಡು ಪಂಡದು ಸಾಧಾರಣ ಮಟ್ಟದ ನಮಲಾಯಿಟ್ಟು ಒಂತೆ ಅನುಭವ ದಯಪಂಡ ಎಂಕಲ್ನಲ್ಲ ಶ್ರೀ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಯುವಕ ಮಂಡಲ ಸಂಸ್ಥೆ 1970ನೇ ವಿಸವಿಗೆ ಪುಟ್ಟದು ಬರುಪಿನ 50ನೇ ವರ್ಷದ ಸುವರ್ಣ ಮಹೋತ್ಸವಡು ಎಂಕಲ್ಲ ಒಂಜಿ ಆ ಕಾರ್ಯಕ್ರಮದ 1919 ಜನವರಿ ಲಾಸ್ಟ್ ಫೆಬ್ರವರಿ 1 ಸಭಾ ಕಾರ್ಯಕ್ರಮ ಉದ್ಘಾಟನೆ ಆಂಡ ಒಂಜಿ ವರ್ಷ ಪೂರ್ತಿ ನಿರಂತರ 1920 ಜನವರಿಗೆ ಸಮಾರೋಪ ಸಮಾರಂಭ ಕಾರ್ಯಕ್ರಮನು ಎಂಕಲ್ಲ ಆಡೊಂದ ಈ ಒಂಜಿ ವರ್ಷ ಪೂರ್ತಿ ಕಾರ್ಯಕ್ರಮ ದೀತಾರಂದ ಪಂಡ ಭಾರಿ ಸಂತೋಷ ದಯಪಂಡ 5 ವರ್ಷದ ದುಂಬು ಒಂಜಿ ಸಂಸ್ಥೆನ ಇಂಚೆನೆ ದೀಪ ಪೊತ್ತಾದ ಅರ್ಲಾದೇರ್ ಒಂಜಿ ಸಂಸ್ಥೆನ 300 ಯುವಕ ಮಂಡಲ ಪಂಪನ ಒಂಜಿ ಸಂಸ್ಥೆನ ಹಿರಿಯರ ನಕಲು ಸಂಘಟನೆ ಒಂಜಿ ಬುಳಪೆದರು ಇನಿ ಐತ ಪಿರವಡು ಏತೋ ಕಾರ್ಯಕರ್ತರ ನಕ್ಲುಪ್ಪು ಹಿರಿಯರ ನಕ್ಲುಪ್ಪು ಏತೋ ಈ ಸಂಘಟನೆ ಒಂಜಿ ಸಂಸ್ಥೆ ಒಂಜಿ ಮಿತ್ತು ಬರುಡುಂದಾಂಡ ಏತೋ ಕಷ್ಟ ಬೈದರ ಪಂಪನೆಕ್ ನಂಗೆ ಮಾತ್ರೆಗಳ ತೆರೆದುಂಡು ಈ ಸರಿತ ಕಾರ್ಯಕ್ರಮದ ಒಂಜಿ ಆಮಂತ್ರಣ ಪತ್ರಿಕೆಯನ್ನು ಉತಿಯೆ ಬೇತೆ ಬೇತೆ ಕಾರ್ಯಕ್ರಮಡು ಯುವಕ ಮಂಡಲದಕ್ಕಲು ತನ್ನನ್ನು ತಾನು ತೊಡಗಿಸಾದ ಸಮಾಜಗೂ ಬೂಡಾಪನಂಚಿತನ ಕೆಲಸನು ಮಲ್ತೇರು ಪಂಪನೆಗೆ ಉದಾಹರಣೆಗೆ ಹಿರಿಯರು ಕೃಷ್ಣಪ್ಪಣ್ಣರು ಬಾರಿ ಪುರ್ಲುದ ಒಂಜಿ ಸಂದೇಶನ ಒಂಜಿ ಕುರಿಯರು ದಯಪಂಡ ಕುತ್ತಾರು ಪದವು ಬಾರಿ ಕುಗ್ರಾಮ ಒಂಜಿ ಪ್ರದೇಶ ಆದಿತ್ತಂಡು ದಯಪಂಡ ದುಂಬುದ ಸಾಧಾರಣ ಎಂಕ್ಲು ಎಲ್ಲಿಯೊಪ್ಪನಗ ಪಂಡು ಇಂತಾರೆ ದಯಪಂಡ ತೊಕ್ಕೋಟುರ್ದು ದೇರ್ಲಕಟ್ಟೆ ನಡತ್ತು ಪೋಡುಂದಾಂಡ ಬಾರಿ ಪೋಡಿಗೆದ ಸಂದರ್ಭ ದಯಪಂಡ ಮುಲ್ತುರ್ದು ಒಂಜಿ ನಡತ್ತು ಪೋಪಣಂಚಿತ ಸರಿಯಾಯಿನ ರಸ್ತೆ ಎಲ್ಲ ಇಜ್ಜಂದು ಆತ ಒಂಜಿ ಕುಗ್ರಾಮದ ಒಂಜಿ ಪ್ರದೇಶ ಆದಿತ್ತು ಇನಿ ಕುತ್ತಾರದ ಅಂಚಿತನ ಒಂಜಿ ಊರು ಪೆರ್ಮನ್ನೂರು ಪನ್ಪನಂಚಿತನ ಊರು ಇನಿ ಒಂಜಿ ಈ ಒಂಜಿ ಯುವಕ ಮಂಡಲ ಇಡೀ ಸಮಾಜಕ್ಕೆ ಒಂಜಿ ಸಂಸ್ಥೆ ಪುಟ್ಟದು ಬೆಳೆಯುತ್ತಿನ ಪನ್ಪನಕ್ಕೆ ಭಾರಿ ಸಂತೋಷ ಒಂದುಂಡು ಇಂಚಿತ್ತಿನ ಸಂಸ್ಥೆ ನನಾತು ಬೆಳೆದು ನನಾತು ಎಡ್ಡೆ ಕೆಲಸ ಸಮಾಜಮುಖಿ ಅನಿಂಚಿತನ ಕೆಲಸವನ್ನು ಮಲ್ತೊಂದು ಬರ್ಪಿನ 2019 ಸುವರ್ಣ ಮಹೋತ್ಸವದ ಸಮಾರೋಪ ಸಮಾರಂಭನು ಬಾರಿ ಪೊರ್ಲುಡು ಬಾರಿ ವಿಜೃಂಭಣೆಡು ಆವಡು ಪಂಡದು ಎಂಕರೆಡ್ಡು ಪಾತೆರಕೋರ ಅವಕಾಶ ಮಲ್ತುಕೊರ್ನ ಈ ಪರಮಣ್ಣೂರು ಯುವಕ ಮಂಡಲದ ಸಂಘದ ಸದಸ್ಯರಿಗೆ ಮಾತ್ರೆಗಳ ಯಾನು ಅಭಾರಿ ಅಂಚನೆ ಎಂಕರೆಡ್ಡು ಪಾತ್ರೆ ಅವಕಾಶ ಮಲ್ತುಕೊರ್ನ ನಿಖಲಿಗೆ ಮಾತ್ರೆಗಳು ಒಂದಿಸ ಒಂದು ಎನ್ನರೆಡ್ಡು ಪಾತ್ರೆ ಉಂತವೆ ಜೈ ಹಿಂದ್ ಜೈ ಕರ್ನಾಟಕ ಧಾರ್ಮಿಕನೆಲ್ಲ ಘಟ್ಟದ ವೀರಾಂಜನೇಯ ವಿದ್ಯಾಂಜನೇಯ ಮತ್ತು ವೀರಮಾರುತಿ ಇಂಚಿನ ಒಂಜಿ ಧಾರ್ಮಿಕ ನೆಲೆಟ್ಟು ವ್ಯಾಯಾಮ ಶಾಲೆಯನ್ನು ಮಲ್ದೊಂದು ಬರ್ತಾರೆ ನೆತ್ತ ಫಲನೆ ನಂಗೆ ಇನಿ ಒಲಿಂಪಿಕ್ ಅವಾರ್ಡು ಏಷ್ಯಾಡ್ ಅವಾರ್ಡು ಕಾಮನ್ವೆಲ್ತ್ ಅವಾರ್ಡು ಇನಿ ಕುಸ್ತಿಡು ರೆಸ್ಲಿಂಗಿಡು ವೆಯ್ಟ್ ಲಿಫ್ಟಿಂಗಿಡು ದಾಲ ವಿದ್ಯಾಭ್ಯಾಸ ಇಜ್ಜಂದೇನೆ ಸಾಧಾರಣ ವಿದ್ಯಾಭ್ಯಾಸ ಇಜ್ಜಂದಕ್ಲಿಗೆ ಯೂನಿವರ್ಸಿಟಿ ಲೆವೆಲ್ಡ್ ಪೂರ ಪೋಯರ್ ಆಪಿಚ್ ಯೂನಿವರ್ಸಿಟಿ ಲೆವೆಲ್ಡ್ ಪೋಯಿನ ಕ್ರಿಕೆಟ್ ಟೆನ್ನಿಸ್ ಅಂಚಿನ ಕ್ರೀಡೆ ಮಲ್ಲ ಮಲ್ಲ ಕಾಸ್ತ ಕ್ರೀಡೆ ಅವು ಪಾಪದಕ್ಕೆ ನನ್ನ ಕ್ರೀಡೆ ಆಯ್ತು ಅಂಚಿನ ಒಂಜಿ ಸಂದರ್ಭ ಈ ವ್ಯಾಯಾಮ ಶಾಲೆ ಬತ್ತಿನ ಅಂಚಿನ ಯುವಕರಿನಿ ಮೆಡಲ್ ಹಾಕೊಂದುಲ್ಲೇರು ಇದು ಭಾರಿ ಒಂಜಿ ವಿಶೇಷ ಬಕ ಭಾರಿ ಒಂಜಿ ಇಂಡಿಯಾ ಈ ಭಾರತ ದೇಶಕ್ಕೆ ಒಂಜಿ ಸ್ಫೂರ್ತಿ ಕೊಡ್ಪುನ ಅಂಚಿನ ವಿಷಯ ದಯಮಾಡಿ ಈಗ ಮಸ್ತ್ ಜನ ಅಂತೂ ಸುಶೀಲ್ ಕುಮಾರ್ ಇಪ್ಪಡು ಕಾರಣ ಮಲ್ಲೇಶ್ವರ ಇಪ್ಪಡು ಇಂಚಿಪ್ಪಗು ಕೆಲವು ನಮ್ಮ ಈಶಾನ್ಯ ಭಾರತದ ಕೆಲವು ಕ್ರೀಡಾಪಟುಗಳು ಅವಳ ಮೂಲಭೂತ ಸೌಕರ್ಯ ಇಜ್ಜಂದಿನ ಪ್ರದೇಶದ ಜೋಗುಲು ಏನಿ ಪ್ರಪಂಚಡು ಭಾರತದ ಶಕ್ತಿ ಅಂಚಿನ ಅಂತ ತೋಚ್ಪೊಂದುಲ್ಲೇರು ಅಂಚಿನ ನಮ್ಮ ಈ ಕರಾವಳಿ ಪ್ರದೇಶಡ್ಲ ನಮ್ಮ ಹಿರಿಯರು ಮಲ್ತಿನ ಈ ವ್ಯಾಯಾಮ ಶಾಲೆಲು ಯುವಕ ಮಂಡಲಲು ಇನಿ ಭಾರಿ ಮಲ್ಲ ಪುದರ್ಡುಂಡು ಈ 300 ಯುವಕ ಮಂಡಲದ ಒಂಜಿ ಯಶೋಗಾಥೆ ಅಂತನಾಗ 50 ವರ್ಷಡು ಭಾರಿ ಒಂಜಿ ಸಮಾಜಮುಖಿ ಕೆಲಸ ಪರ್ಪುನ ನೀರಿಪ್ಪಡು ರೋಡ್ ಇಪ್ಪಡು ಪೂರ ಇಪ್ಪಡು ಒಂಜಿ ಕುಗ್ರಾಮದ ಇಂಚಿನ ಊರುಡು ಇಂಚಿನ ಒಂಜಿ ಸಂಸ್ಥೆಯನ್ನು ಬೆಳೆದು ಇನಿ 5ನೇ ವರ್ಷ ಮಲ್ಪನ ಈ ಹಿರಿಯರನ್ನು ನಿಕ್ಲೇನು ಸದಸ್ಯರು ನಿಕ್ಲು ಭಾಗ್ಯವಂತರು ನಿಕ್ಲು ಹೆಮ್ಮೆ ಪಡ್ಕೊಂಡು ಅಂಜಿನ ವಿಷಯ ಮಲ್ತಾರೆ ಇನಿ ಹೆಂಗೆ ಭಾರಿ ಒಂಜಿ ಸಂತೋಷಡು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಲ್ಲೇ ನಲ್ಲಾತ ಎಂಕ್ಲನ ಒಂಜಿ ಕ್ರೀಡೆಗೆ ಬಾಡಿ ಬಿಲ್ಡಿಂಗ್ ಕ್ರೀಡೆಗೆ ನಿಕ್ಲನ ಒಂಜಿ ಪೂರ ಒಂಜಿ ಶುಭ ಆಶೀರ್ವಾದ ಈ ಸಂಘಟನೆ ಮಾಡ್ತೇನೆ ನಿಕ್ಲೆ ಪೂರ ಒಂಜಿ ವಂದಿಸ್ತದೆ ಬಿನ್ನೇರಿಗೆ ಪೂರ ನಮಸ್ಕಾರ ಮಾಡ್ತಾ ಒಂದು ನಿಕ್ಲೆ ಪೂರ ವಂದಿಸ್ತದೆ ದೊಡ್ಡ ಪಾತ್ರ ಹೊಂತವೆ ಜೈ ಹಿಂದ್. ದೇಹದಾಡಿ ಸ್ಪರ್ಧೆಯು ಕುತ್ತಾರ್ ಪದವು ಪರಿಸರದಲ್ಲಿ ನಡೆಯುತ್ತಿರುವುದು ಇದೇ ಮೊದಲ ಬಾರಿ. ಈ ಸಂದರ್ಭದಲ್ಲಿ 300 ಯುವಕ ಮಂಡಲದ ಅಧ್ಯಕ್ಷರು
ಸರ್ವ ಸದಸ್ಯರಿಗೂ ಹಾಗೂ ಸುವರ್ಣ ಮಹೋತ್ಸವ ಸಮಿತಿಯ ಎಲ್ಲ ಸದಸ್ಯರಿಗೂ ನನ್ನ ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ಹವ್ಯಾಸಿ ದೇವತೆ ಸಂಸ್ಥೆಯ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳು. ಈ ಸ್ಪರ್ಧೆಯು ಈ ಪರಿಸರದಲ್ಲಿ ನಡೆಯುವುದರಿಂದ ಈ ಪರಿಸರದ ಯುವಕರಿಗೆ ಉತ್ತೇಜನ ನೀಡದಂತಾಗಿದೆ. ವ್ಯಾಯಾಮ ಮಾಡುವುದರಿಂದ ನಮ್ಮ ದೇಹವು ಹಲವು ರೋಗಗಳಿಂದ ರಕ್ಷಣೆಯನ್ನು ನೀಡುತ್ತದೆ. ವ್ಯಾಯಾಮ ಮಾಡುವುದರಿಂದ ಉತ್ತಮ ಆರೋಗ್ಯ ನಮ್ಮದಾಗಿರುತ್ತದೆ. ಯಾವುದೇ ರೀತಿಯ ವ್ಯಾಯಾಮ ಮಾಡುವುದರಿಂದ ಮನುಷ್ಯನು ಶ್ರದ್ಧೆಯಿಂದ ಕೆಲಸ ಮಾಡಲು ಸಾಧ್ಯವಾಗುತ್ತದೆ ಹಾಗೂ ದೇಹವನ್ನು ಅಚ್ಚುಕಟ್ಟಾಗಿ ಇರಿಸಲು ಅನುಕೂಲವಾಗುತ್ತದೆ. ನಮಗೆ ದಾರಿಯಲ್ಲಿ ಪರಿಚಿತರು ಸಿಕ್ಕಿದಾಗ ನೀವು ಹೇಗಿದ್ದೀರಾ, ನಿಮ್ಮ ಆರೋಗ್ಯ ಹೇಗಿದೆ ಎಂದು ಕಾಳಜಿಯಿಂದ ಕೇಳ್ತೇವೆ. ನಾವು ಅವರೊಡನೆ ಆಸ್ತಿ, ಹಣ, ಅಂತಷ್ಟು ಎಷ್ಟೆಂದು ಕೇಳುವುದಿಲ್ಲ. ಇತ್ತೀಚಿನ ದಿನಗಳಲ್ಲಿ ನಾವು ಹೆಚ್ಚಾಗಿ ನಮ್ಮ ಆರೋಗ್ಯದ ಕಡೆ ಗಮನ ಹರಿಸಬೇಕು. ಆರೋಗ್ಯವೇ ಭಾಗ್ಯ ಎಂಬಂತೆ ಆರೋಗ್ಯವನ್ನು ಕಾಪಾಡಲು ದಿನಕ್ಕೆ 1 ಗಂಟೆಯನ್ನು ವ್ಯಾಯಾಮಕ್ಕೆ ಮೀಸಲಿಡಬೇಕು. ಕೇವಲ ವ್ಯಾಯಾಮ ಮಾತ್ರವಲ್ಲದೆ ಆಹಾರ, ವಿಶ್ರಾಂತಿ ಹಾಗೂ ಉತ್ತಮ ಮನಃಶಾಂತಿಯನ್ನು ಸಹ ರೂಢಿಯಲ್ಲಿರಬೇಕು. ಹಾಗೂ ಈ ಸ್ಪರ್ಧೆಯನ್ನು ಆಯೋಜಿಸಿದ MYM ಮುನ್ನೂರು ಯುವಕ ಮಂಡಲ ಸಂಸ್ಥೆಗೆ ಕೃತಜ್ಞತೆ ಸಲ್ಲಿಸುತ್ತಾ ಅವಕಾಶಕ್ಕಾಗಿ ವಂದಿಸುತ್ತಾ ನನ್ನೆರಡು ಮಾತುಗಳನ್ನು ಕೊನೆಗೊಳಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಶಿಕ್ಷಣ ಸಂಘಟನೆ ಬೊಕ್ಕ ಸಮಾಜ ಸೇವೆ ಪನ್ಪಿನ ಮೂಜಿ ಮುಖ್ಯ ಉದ್ದೇಶ ದಿವಂದು ಸರ್ತ 1971 ಇಸವಿಡಿ ಮುನ್ನೂರು ಯುವಕ ಮಂಡಲ ಸ್ಥಾಪನೆ ಬಂದಿದೆ. ನಿರಂತರ 41 ವರ್ಷದ್ದು ಹಲವಾರು ಸಾಮಾಜಿಕ, ಶೈಕ್ಷಣಿಕ ಅಂಚನೆ ಇನ್ನಿತರ ಕೆಲಸ ಕಾರ್ಯಗಳ ಮುಖಾಂತರ ಈ ಒಂಜಿ ಪ್ರದೇಶಡು ಒಂಜಿ ನಿರಂತರ ಜನಕೃನ ಸೇವೆ ಮಲ್ಪನಂಚಿನ ಸಂಸ್ಥೆ ಮುನ್ನೂರು ಯುವಕ ಮಂಡಲ. ಸಮಾಜ ಅವು ಉಂತುದಿನ ನೀರಾದುಪ್ಪರ ಬದಲಿಗೆ ಅವು ಪರಪುನ ನೀರಾದುಪ್ಪುಡಿಗೆ ಬಹುಶಃ ಹಲವಾರು ಜನಪರ ಕಾರ್ಯಕ್ರಮಗಳ ಮುಖಾಂತರ ಮುನ್ನೂರು ಯುವಕ ಮಂಡಲ ನಿರಂತರವಾದ ಜನಕಲನ ಸಂಪರ್ಕದೊಟ್ಟಿಗೆ ಇನಿ 5ನೇ ವರ್ಷಗೂ ಕಾರ್ದಿಯೊಂದು ಕರಿನ ಏಪ್ರಿಲ್ ತಿಂಗಳು ಒಂದು ವೇದಿಕೆಡು ಸುವರ್ಣ ಮಹೋತ್ಸವದ ಉದೀಪನದ ಕಾರ್ಯಕ್ರಮ ನಡೆದು 5 ಬೊಕ್ಕ ಮೇ ತಿಂಗಳು ಬೊಕ್ಕ ನಿರಂತರವಾದ ಈ ಒಂಜಿ ವೇದಿಕೆಡು ಇಂದು 5ನೇ ಕಾರ್ಯಕ್ರಮ ಮಿಸ್ಟರ್ MYM 2018. ಬಹುಶಃ ಇನಿ ದೇಹದಾಢ್ಯದ ಒಂಜಿ ಸ್ಪರ್ಧೆಡು ಈ ಒಂಜಿ ಭಾಗಡು ಗ್ರಾಮೀಣ ಮಟ್ಟಡು ಭಾಗವಹಿಸಿದ ಪ್ರಶಸ್ತಿ ಕಂತಿನ ಜನಕಲು ಮಸ್ತ್ ವಿರಳ. ನಂಗೆ ಈ ಭಾಗಡು ಮುಖ್ಯವಾದ ತೋಜಿರ್ ಬಂಡ ಭಾಸ್ಕರ ತೊಕ್ಕೊಟ್ಟು ಬೊಕ್ಕ ರೋಷನ್ ಪೆರವು ಅಕಲು ಈ ಒಂಜಿ ಅಂತೋಗು ಮುಟ್ಟರೆ ಅಕ್ಲನ ನಿರಂತರ ಶ್ರಮ ಅಕಲು ಆ ರೀತಿದ ಕಷ್ಟಪಡ್ದು ಈ ಒಂಜಿ ಸ್ಥಾನಕ್ಕೆ ಬೈದೇರಿ ಬಂದ್ಬಿಟ್ಟು ನಮ್ಮ ಮುಖ್ಯವಾದ ತೂಡು. ಬಹುಶಃ ಅಕ್ಲೆಕನೆ ಮಾತ ಯುವಕಿಯರು ಈ ಒಂಜಿ ಪ್ರಯತ್ನ ಬತ್ತುಂಡ ಅಕ್ಲೆಕನೆ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟಡು ಮಿಂಚರೆ ಸಾಧ್ಯ ಉಂಡು ಬಂದರೆ ಇನಿ ಮಾತನ ಯುವಕನ ಒಂಜಿ ಅಭಿಲಾಷದಾದ ಇಂಕಲು ಈ ಒಂಜಿ ಸ್ಪರ್ಧೆಡು ಮುಲ್ಪ ದೀತ ಈ ಒಂಜಿ ಸ್ಪರ್ಧೆಡು ಭಾಗವಹಿಸಿನ ಅಂಚನೆ ನನ್ನ ಭಾಗವಹಿಸಪುನಂದ ಮಾತ್ರೆಗಳ ಯಾನು ಯೋಗ ಮಂಡಲದ ಪರವಾದ ಅಭಿನಂದನೆ ಸಲ್ಲಿಸ ಒಂದೊಟ್ಟಿಗೂ ಬರ್ಪಿನ ತಿಂಗಳು 14 ತಾರೀಕು ದಾನಿ ಜಿಲ್ಲಾ ಮಟ್ಟದ ಜಾನಪದ ನೃತ್ಯ ಸ್ಪರ್ಧೆ ನುವೆ ವೇದಿಕೆಡು ಹೈಸ್ಕೂಲ್ ವಿಭಾಗದ ಜಾನಪದ ನೃತ್ಯ ಸ್ಪರ್ಧೆ ಬರ್ಪಿನ 14 ತಾರೀಕು ನುವೆ ವೇದಿಕೆ ನಡಪೆರುಂಡು. 5 ಪಕ್ಕ ನವಂಬರ್ ತಿಂಗಳದ 11ನೇ ತಾರೀಕಿದಾನಿ ಮಂಗಳೂರು 1 ಸ್ಕೂಲುಡು 5ನೇ ಕ್ಲಾಸ್ ಹಿಡಿದು 10ನೇ ಕ್ಲಾಸ್ ಮುಟ್ಟದ ಜೋಕ್ಲೆನ ವಿವಿಧ ಕ್ರೀಡಾಕೂಟ ನಡಪೆರುಂಡು ಬಂದಲೆ. 5 ಪಕ್ಕ ಡಿಸೆಂಬರ್ದ 9 ತಾರೀಕು ಹಿಡಿದು 15ನೇ ತಾರೀಕು ಮುಟ್ಟ ಮುಲ್ಪನೆ ಎಂಕಣ ಮುನ್ನೂರು ಯುವಕ ಮಂಡಲದ ಕಲಾ ವೇದಿಕೆಡು 7 ದಿನದ ನಿರಂತರ 7 ದಿನದ ತುಳು ನಾಟಕ ಪರ್ಬ ಸ್ಪರ್ಧೆ ನಡಪೆರುಂಡು. 5 ಪಕ್ಕ ಯುವಕ ಮಂಡಲದ ಬೇತೆ ಬೇತೆ ಕಾರ್ಯಕ್ರಮ ನಡಪೆರುಂಡು. ಏಪ್ರಿಲ್ ತಿಂಗಳು ಎಂಕ್ಲೆನ ಸುವರ್ಣ ಮಹೋತ್ಸವದ ಸಂಭ್ರಮದ ಅತಿ ಮುಖ್ಯವಾದ ಕಾರ್ಯಕ್ರಮ ನಡಪೆರುಂಡು. ಈ ಮಾತ ಕಾರ್ಯಕ್ರಮಗಳ ಯುವಕ ಮಂಡಲದ ಹಿತೈಷಿಲು ಬಂಧುಲು ಅತಿಥಿಲು ಮಾತೆಲ್ಲ ಗಣ್ಯರು ಎಂಗ್ಲೊಟ್ಟಿಗೆ ಬೆರಿಸಾಯದು ಯುವಕ ಮಂಡಲದ ನಿರಂತರ ಈ ಒಂಜಿ ಕಾರ್ಯಕ್ರಮ ನಿಕ್ಲನ ಸಹಕಾರ ಸಲಹೆ ಮಾತ ಕೊರ್ದು ಈ ಒಂಜಿ ಕಾರ್ಯಕ್ರಮನು
ಯಶಸ್ವಿ ಮಲ್ತಿಕೊರೆ ನಿಖಲು ಮಾತಿರಲ್ಲ ಎಂಗ್ಲಿಗೆ ಸಹಕಾರ ಕೊಡು ಪಂದನು ಗೆನದೊಟ್ಟಿಗೆ ಇರಿತ ಈ ಕಾರ್ಯಕ್ರಮದ ದೇಹದಾಢ್ಯ ಸ್ಪರ್ಧೆದ ಲಾಸ್ಟ್ ಮುಟ್ಟಲ್ಲ ಉಂತುದು ಈ ಕಾರ್ಯಕ್ರಮ ಯಶಸ್ವಿ ಮಲ್ತಿ ಕರುಡು ನಿಖಲು ನನವರಾಕೆ ಏನೊಂದು ಈ ಸಂದರ್ಭಡು ರಡ್ಡು ಪಾತೆರ ಅವಕಾಶ ಕೊಡು ನಿಖಲಿ ಮಾತಿರಗಿಲ್ಲ ಉಡಲ್ ದಿಂಜಿ ಸೊಲ್ಮೇಲ್ ಸಂದ ಒಂದು ಇನ್ನು ರಡ್ಡು ಪಾತೆ ಉಂದವೆ. ಜೈ ಹಿಂದ್, ಜೈ ಕರ್ನಾಟಕ. 50 ವರ್ಷ ಎಂಬ ಇತಿಹಾಸ ಅರ್ಧ ಶತಮಾನದಷ್ಟು ಒಂದು ಸಂಸ್ಥೆ ಬೆಳಗಿ ಬರಬೇಕಾದರೆ ಅವತ್ತಿನ ಆ ವ್ಯಕ್ತಿಗಳು ಯಾವಾಗ ಸ್ಥಾಪನೆ ಮಾಡಿದರು, 1969ರಲ್ಲಿ ಸ್ಥಾಪನೆ ಮಾಡಿದ ಅಂದಿನ ಅದರ ಅಧ್ಯಕ್ಷ ಪದಾಧಿಕಾರಿಗಳಿರ್ಬೋದು, ಅವರ ಬಹಳೊಂದು ದೊಡ್ಡ ಚಿಂತನೆ ಇರ್ಬೋದು, ಅವರ ಜೀವನದಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡಿದ್ದಾರೆ ಎಂಬುದಕ್ಕೆ ಸಾಕ್ಷಿಯಾಗಿದೆ ಇವತ್ತು 50 ವರ್ಷ ತುಂಬಿದಂಥ ಈ ವ್ಯವಸ್ಥೆ. ನಮಗೆ ಗೊತ್ತಿದೆ, ಬಹಳ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವೆಲ್ಲ ಬಲ್ಲವರು, ಬಹಳಷ್ಟು ಸಂಸ್ಥೆಗಳು ಹುಟ್ಟಿಕೊಳ್ಳುತ್ತದೆ, ಬಹಳ ವಿಜೃಂಭಣೆಯಿಂದ ಹುಟ್ಟಿಕೊಳ್ಳುತ್ತದೆ. ಅದು ಕೆಲವೇ ದಿನಗಳಲ್ಲಿ ಅಥವಾ ಕೆಲವು ತಿಂಗಳುಗಳಲ್ಲಿ, ಕೆಲವೇ ವರ್ಷಗಳಲ್ಲಿ ಅದು ಮತ್ತೆ ಮಾಯವಾಗಿ ಹೋಗ್ತದೆ. ಕಾರಣ ಏನಂತ ಹೇಳಿದ್ರೆ, ಅಲ್ಲಿದ್ದಂಥ ಸದಸ್ಯರುಗಳ ಅವರ ಒಡನಾಟ ಸರಿ ಇಲ್ಲದೆ, ಅವರ ಮನೋಭಾವ ಈ ಯುವಕ ಸಂಘಕ್ಕೆ ಅಥವಾ ಈ ಸಂಘ ಸಂಸ್ಥೆಗೆ ಸರಿಯಾಗಿ ಹೊಂದಿಕೊಳ್ಳದೆ ಆಚೆ ಈಚೆ ಮಾತಾಡಿಕೊಂಡದನ್ನು ಮುಗಿಸಿಬಿಡ್ತಾರೆ. ಆದರೆ ಈ 50 ವರ್ಷಗಳ ಕಾಲ ಒಂದೇ ಒಂದು ರೀತಿಯಲ್ಲಿ ಆ ಶಿಸ್ತುಬದ್ಧತೆಯನ್ನು ಕಂಡುಕೊಂಡಂಥ ಆ ಸದಸ್ಯರಿಗೆ, ಇದರಲ್ಲಿ ಎಷ್ಟು 50 ವರ್ಷಗಳಲ್ಲಿ ಎಷ್ಟು ಜನ ಸದಸ್ಯರು ಬಂದಿದ್ದಾರೆ ಅಥವಾ ಅದರ ಪದಾಧಿಕಾರಿಗಳು ಬಂದಿದ್ದಾರೆ, ಅವರ ಅನ್ಯೋನ್ಯತೆ, ಅವರ ಮನಸ್ಸು ಆ ರೀತಿ ಇರುವುದರಿಂದ ಈ ಸಂಸ್ಥೆ 50 ವರ್ಷಕ್ಕೆ ಕಾಲಿಡ್ತಾ ಇದೆ. ಭಾಳ ಸಂತೋಷದ ವಿಚಾರ. ಹಾಗೆಯೇ ಇವತ್ತು ನನಗೂ ತುಂಬ ಸಂತೋಷ ವಿಚಾರ ಆಗ್ತಾ ಇದೆ. ನಾನು ಯಾವುದೋ ಒಂದು ಕೈರಂಗಳದಲ್ಲಿ ಹುಟ್ಟಿಕೊಂಡಿದ್ದರೂ ಅತಿಯಾದ ನಾನು ಇಲ್ಲೇ ಮನೆ ಮಾಡಿದ್ದೇನೆ, 300 ಗ್ರಾಮದಲ್ಲೇ ಮನೆ ಮಾಡಿದ್ದೇನೆ. ನಾನು ಇಲ್ಲೇ ಹುಟ್ಟಿಕೊಂಡು ಬೆಳೆದು ಬಂದವನಂತೆ ನಮ್ಮ ಕೃಷ್ಣಪ್ಪ ಸಾಲಿಯಾಂಡ್ರಿರ್ಬೋದು ಅಥವಾ ನಮ್ಮ ಮುಸ್ತಫಾರವರಿರ್ಬೋದು, ಗಣೇಶ್ರವರಿರ್ಬೋದು, ಇವರೆಲ್ಲ ಸೇರಿಕೊಂಡು ನಾವೆಲ್ಲ ಯಾವತ್ತೂ ಒಡನಾಟದಲ್ಲಿ ಒಳ್ಳೆಯ ರೀತಿಯಾಗಿ ನಡ್ಕೊಳ್ಳೋರು. ಇಲ್ಲಿ ಯಾವುದೇ ಸಂದರ್ಭ ಬಂದಾಗ, ಯಾವುದೇ ಅಹಿತಕರ ಘಟನೆಗಳು ಬಂದಾಗ ನಾವೆಲ್ಲ ಸೇರಿಕೊಂಡು ಮನಸ್ತಾಪ ಬಾರದಂತೆ ಬಹಳ ತಡೆಗಟ್ಟಲಿಕ್ಕೆ ಪ್ರಯತ್ನ ಮಾಡಿದ್ದೇವೆ ಮೊದಲು, ಇನ್ನೂ ಮಾಡ್ತಾ ಇದ್ದೇವೆ. ಇವತ್ತಿಗೆ 300 ಯುವಕ ಮಂಡಲ ಮಾತ್ರ ಇದೆಲ್ಲಕ್ಕಿಂತ ಮಿಗಿಲಾಗಿ ಒಳ್ಳೆಯ ಕೆಲಸ ಮಾಡುತ್ತಿದೆ ಎಂಬ ಒಂದು ಸಂತೋಷವನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ 12 ತಿಂಗಳು ಒಂದು ಕಾರ್ಯಕ್ರಮ ಮಾಡುವಾಗ ಒಂದು ಸಂಘ ಸಂಸ್ಥೆ ಅದೆಷ್ಟೋ ಕಷ್ಟಗಳನ್ನು ಅನುಭವಿಸಬೇಕಾಗ್ತದೆ. ಆದರೆ ಎಲ್ಲ ತಿಂಗಳುಗಳಲ್ಲಿ ಒಂದೊಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಈಗ ಸಮಾಜಕ್ಕೆ ಅದನ್ನು ಅರ್ಪಣೆ ಮಾಡ್ತದೆ ಅಂತ ಆದರೆ ನಿಜವಾಗಿ ಈ ಒಂದು ಶ್ಲಾಘನೀಯ ಕೆಲಸವನ್ನು ನಾವೆಲ್ಲರೂ ಮೆಚ್ಚಿಕೊಳ್ಳಬೇಕಾಗ್ತದೆ. ಜೊತೆಗೆ ಇವತ್ತು ರೋಷನ್ರವರು ನಮ್ಮ ಊರಿನವರು, ಅವರು ದೇಹದ ಅಡ್ಡಿ ಇದ್ದೀರಿ ಅಂತ ಹೇಳಿದರು, ಇವರು ಭಾಸ್ಕರ್ ಅವರು ಹೇಳಿದರು. ಈಗ ನಮ್ಮ ಊರಿಗೆ ಭಾಳ ದೊಡ್ಡ ದೊಡ್ಡ ಮೆಡಿಕಲ್ ಕಾಲೇಜುಗಳೆಲ್ಲ ಬಂದಿದೆ, ಭಾಳ ಒಂದು ವಿಶೇಷವಾದಂಥ ವ್ಯವಸ್ಥೆ ನಡೀತಾ ಉಂಟು. ಆದರೆ ಅವರೆಲ್ಲ ಹಣವಂತರಾಗಿರ್ಬೋದು, ಹಣದ ಬಲದಿಂದಾಗಿ ಬಂದಿರ್ಬೋದು. ಆದರೆ ಈ ನಮ್ಮ ರೋಷನ್ ಅವರು, ಭಾಸ್ಕರ್ ಅವರೆಲ್ಲ ಹಣದ ಬಲ ಅಲ್ಲ, ಅವರ ದೇಹದ ಬಲ, ಅವರು ಒಬ್ಬಂಟಿಯಾಗಿ ಅದನ್ನು ತೋರ್ಪಡಿಸಿ ಸಮಾಜದಲ್ಲಿ ಇರ್ಬೋದು ಅಥವಾ ವ್ಯಾಯಾಮದ ರೂಪದಲ್ಲಿರ್ಬೋದು, ಅವರದನ್ನು ತೋರ್ಪಡಿಸಿಕೊಂಡು ಇವತ್ತು ಅಂತಾರಾಷ್ಟ್ರದ ಮಟ್ಟಕ್ಕೆ ಹೋಗಿದ್ದಾರೆ. ಇದೆಲ್ಲಕ್ಕಿಂತಲೂ ಮಿಗಿಲು ಎಂಬುದನ್ನು ನಾನು ನನ್ನ ಸ್ವಂತ ಇದರಲ್ಲಿ ಹೇಳ್ತೇನೆ ಹೊರತು. ಆದ್ದರಿಂದ ಅಂಥ ವ್ಯವಸ್ಥೆ, ವ್ಯಾಯಾಮ ಎಂಬ ಒಂದು ವ್ಯವಸ್ಥೆಯನ್ನು ತನ್ನ ಜೀವನದಲ್ಲಿ ರೂಢಿಸಿಕೊಂಡಾಗ ಇವರು ಆ ಒಂದು ವ್ಯವಸ್ಥೆಗೆ ಹೋಗಿದ್ದಾರೆ. ಆದರೆ ವ್ಯಾಯಾಮಕ್ಕೆ ಅಷ್ಟು ಪಾವಿತ್ರ್ಯತೆ ಇದೆ ಎಂಬುದನ್ನು ನೀವು ತಿಳ್ಕೊಳ್ಬೇಕು, ನಾವು ತಿಳ್ಕೊಳ್ಬೇಕು. ನಮ್ಮ ಮಕ್ಕಳಿಗೆ ವ್ಯಾಯಾಮ ಕಲಿಸಲಿಕ್ಕೆ ಬಹಳಷ್ಟು ನಾವು ಒತ್ತು ಕೊಡಬೇಕು. ಆಟ ಎಂಬುದನ್ನು ತಿಳ್ಕೊಳ್ಬಾರ್ದು, ಆಟಕ್ಕಿಂತ ಜಾಸ್ತಿಯಾಗಿ ವ್ಯಾಯಾಮವನ್ನು ಮಾಡ್ತಾ ದೇಹವನ್ನು ಈ ರೀತಿ ಮಾಡಿಕೊಂಡು ಈ ಊರಿನ ಜನರಿಗೆ ಅದು ಮಾತ್ರವಲ್ಲ, ಬಹಳ ದೊಡ್ಡ ಆರೋಗ್ಯಕರವಾದಂಥ ವ್ಯವಸ್ಥೆ ಎಂಬುದನ್ನು ನಾವು ತಿಳ್ಕೊಳ್ಬೇಕಾಗ್ತದೆ. ನಾನು ಹೆಚ್ಚಿಗೆ ಭಾಷಣ ಮಾಡಲಿಕ್ಕೆ ಹೊರಡುವುದಿಲ್ಲ, ನನಗೆ ಪ್ರೇಯರಿಗೆ ಸಮಯ ಆಯಿತು. ನಾನು ಬಂದಾಗ ಕಿಟ್ಟಂಬ ಸಾಲಿಯನ್ರು ಹೇಳಿದರು, ಇವತ್ತಿನ ಈ ಅಧ್ಯಕ್ಷ ಸ್ಥಾನವನ್ನು ನೀವು ವಹಿಸ್ಕೊಳ್ಬೇಕು ಅಂತೇಳಿ. ನಾನು ಯಾವತ್ತೂ ಅಧ್ಯಕ್ಷ ಸ್ಥಾನವನ್ನು ವಹಿಸ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ, ಯಾಕೆಂದರೆ ನಮಗೆ ಸಮಯವೂ ಇರುವುದಿಲ್ಲ, ಮತ್ತು ಅಷ್ಟು ದೊಡ್ಡ ಜಾಗಕ್ಕೆ ನಾನು ಅರ್ಹನ ಇಲ್ಲವ ಎಂಬುದು ನಾನು ತುಂಬ ತಿಳ್ಕೊಳ್ತೇನೆ. ಆಗ ಇಲ್ಲ, ಆ ಕಿಟ್ಟಪ್ಪನವರು ಒಂದು ಬೇಗ ಮುಗಿಸ್ತೇವೆ ನಾವು, ನನಗೆ ಪ್ರೇಯರಿಗೂ ಸಮಯ ಆಯಿತು ಎಂಬುದನ್ನು ತಿಳ್ಕೊಂಡು ನನ್ನ ಆತ್ಮೀಯ 300 ಯುವಕ ಮಂಡಳದ ಎಲ್ಲ ನನ್ನ ಸ್ನೇಹಿತರೆ, ಇದರ ಸದಸ್ಯರೇ, ನಿಮಗೆಲ್ಲ ಆಯುರಾರೋಗ್ಯ, ಸುಖ ಸಂಪತ್ತು, ದೀರ್ಘ ಆಯುಷು ದೇವರಿಂದ ಲಭಿಸಲಿ. ಈ ಸಂಸ್ಥೆಯನ್ನು ಇನ್ನೂ ಮುಂದಕ್ಕೆ ಇವತ್ತು ನಾವು ಕರ್ನಾಟಕದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇತಿಹಾಸವನ್ನು ಸೃಷ್ಟಿಸಿದ್ದೇವೆ. ನಾನು ತಿಳ್ಕೊಳ್ಳೋಷ್ಟು ಸತ್ಯ, ಈ ಯುವಕ ಮಂಡಲ 50 ವರ್ಷಗಳ ಕಾಲ ಈ ಜೀವನ ಮಾಡಿದೆ, 50 ವರ್ಷ ತುಂಬಿದೆ ಎಂಬುದನ್ನು ಹೇಳಲಿಕ್ಕೆ ತುಂಬ ಸಂತೋಷದಿಂದ ಈ ದಕ್ಷಿಣ ಕನ್ನಡ ಜಿಲ್ಲೆಗೆ ಬಹಳ ದೊಡ್ಡ ಕೊಡುಗೆಯನ್ನು ಕೊಟ್ಟಿದೆ ಈ ಯುವಕ ಮಂಡಲ ಎಂಬುದನ್ನು ಹೇಳ್ತಾ ನನಗೆ ಅವಕಾಶ ಕೊಟ್ಟದ್ದಕ್ಕಾಗಿ ಎಲ್ಲರನ್ನು ವಂದಿಸುತ್ತಾ ನನ್ನ ಮಾತುಗಳನ್ನಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ತುಳುನಾಡು.
ಐದನೇ ಕಾರ್ಯಕ್ರಮದ ಈ ಸಭೆತ ಅಧ್ಯಕ್ಷ ಸ್ಥಾನ ವಹಿಸಿ ನೆಂಚಿನ ಐದರ್ ಪ್ರತಿಪಾಡಿ ಜಿಲ್ಲಾ ಕಾರ್ಯ ಜನತಾದಳ ಮೇರೆಗೆ 300 ಯುವಕ ಮಂಡಲ ಬಕ್ಕ ಸುವರ್ಣ ಮಹೋತ್ಸವ ಸಮಿತಿಯ ಪರವಾದ ಧನ್ಯವಾದ ಸಮರ್ಪಣೆ ಮಲ್ಪೆ. ಅಂಚನೆ ಈ ಸಭೆ ಉದ್ಘಾಟನೆ ಮಲ್ತಿನೆಂಚಿನ ಬಾಬು ಶಾಸಕಿನ್ಯ ಆಡಳಿತ ಮುಕ್ತೇಶ್ವರರು ಧೂಮಾವತಿ ಬಂಟ ದೇವಸ್ಥಾನ ಬಂಡಾರಮನೆ ಬೆಲರಿಂಗೆ ಮೇರೆಗಿಲ 300 ಯುವಕ ಮಂಡಲ ಅಂಚಿನ ಸುವರ್ಣ ಮಹೋತ್ಸವ ಸಮಿತಿಯ ಪರವಾದ ಧನ್ಯವಾದ ಸಮರ್ಪಣೆ ಮಲ್ಪೆ. ಮುಖ್ಯ ಅತಿಥಿಯಾದ ಭಾಗವಹಿಸಿ ನೆಂಚಿನ ಭಾಸ್ಕರ್ ತಕ್ಕೊಟ್ಟು ಏಕಲವ್ಯ ಪ್ರಶಸ್ತಿ ವಿಜೇತ ದೇಹದಾದ್ಯ ಪಟು ಮೇರೆಗೆಲ 300 ಯುವಕ ಮಂಡಲ ಅಂಚನೆ ಸುವರ್ಣ ಮಹೋತ್ಸವ ಸಮಿತಿಯ ಪರವಾದ ಧನ್ಯವಾದ ಸಮರ್ಪಣೆ ಮಲ್ಪೆ. ಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಫಿಶರ್ ವರ್ಲ್ಡ್ ಪ್ರಶಸ್ತಿ ವಿಜೇತ ಶ್ರೀಧರ್ ರೈಮಂಡ್ ಡಿಸೋಜ ಇವರಿಗೆ ಒಂದು ಕಿರು ಕಾಣಿಕೆಯನ್ನು ಸ್ಮರಣಿಕೆಯನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಮಿಕ್ಕುಳಿದ ಜಡ್ಜಸ್ಗಳಿಗೆ ಹೂ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಬಲಕ್ಕೆ ತಿರುಗಿ right turn, again right turn, start. Start.
Relax. Relax. About trunk number 1, Mr. Kalim, Veeranjane Vyayamshala, Bikarnaghatta. Trunk number 2, Srikanth Kumar's Multi Gym, Kottara Chowki. Trunk number 3, Guru Prasad Kumar's Multi Gym, Kottara Chowki. Trunk number 4, Arish Veeramaruti Kinnigoli. Thank you, computer. You can go now. Again, right turn. Again, right turn. Right turn. Relax. Number 10, 11, ಎಡಬದಿಗೆ. Start. Start.
ಸ್ಟಾರ್ಟ್. Relax. Side chest, any side. Relax. Relax. Triceps, side triceps. Relax. Above turn, munde tirigi. Stomach with thigh muscle, abdominal muscle. Relax. Most muscular. Relax. Introduction.
ಈ ರೀತಿ ಇದೆ. The first place goes to Mr. Arish Veeramaruti Kinigoli. The second place goes to Guru Prasad Kumar's Multi Gym Kottara Chowki. And third place goes to Srikanth Kumar's Multi Gym Kottara Chowki. ಇವರನ್ನು ಅಭಿನಂದಿಸಲು first place Mr. Arish, rank number 4. Rank number 3 Mr. Guru Prasad, second place. And third place goes to Mr. Srikanth Kumar's Multi Gym Kottara Chowki. Goes to Mr. Sujit Garodi Axel Garodi. The second place goes to Arun Kumar Evolution Mukka. The first place goes to Mr. Sujit, rank number 10, Garodi Axel Garodi. The second place goes to Mr. Arun Kumar Evolution Mukka. Again right turn. Right turn. Again right turn. Relax. ಹಿಂದಕ್ಕೆ ಹೋಗಿ. Right turn. Again right turn. Right turn. Again right turn. Okay, start.
Start. Start.
ಸ್ಟಾರ್ಟ್. ಸ್ಟಾರ್ಟ್. Relax. Front lateral flex. ಎಲ್ಲರೂ ಸ್ಪರ್ಧಿಗಳಿಗೆ ಚಪ್ಪಾಳೆ ಮುಖಾಂತರ ಅವರನ್ನು ಉರಿದುಂಬಿಸಬೇಕಾಗಿ ವಿನಂತಿ ಕಾಣ್ತಿರುತ್ತಾರೆ. ರಿಲ್ಯಾಕ್ಸ್. ಸೈಡ್ ಚೆಸ್ಟ್. Relax. Back double biceps. Relax. Side triceps.
Relax. Side triceps. Relax. About that. Stomach muscle with thigh muscle, abdominal. Relax. Most muscular pose. Front double biceps. Front double biceps. ಜೊತೆಯಲ್ಲಿ ಮಾಡಿ. Come on. Relax. Front lateral flex. Relax, relax. Side chest, side chest. Relax. Trunk number 30. Vishal, body and padil. Trunk number 31. Abhishek, hardcore Biri Kotekar. Trunk number 32. Chetan, Muscle Planet BC Road. Trunk number 33. Kumar Pujari, Arnold Multigym Madantyar. 34. Nutan, Garodi XL Garodi. 35. Praveen Powerhouse Gym Vajpe. 36. Manju Suvarna Garodi XL Garodi. 37. Nagaraj DK Gym Kuttar. 38. Jivan Shetty Extreme Fitness Natekal. 39. Rahul Burnout Tokoto. ಇವರನ್ನು ಅಭಿನಂದಿಸಲು ಟಾಲ್ ಕ್ಲಾಸ್ ಇದರ ಫಲಿತಾಂಶ ರ್ಯಾಂಕ್ ನಂಬರ್ 22 with the first place Mr. Murshid Muscle Fitness. Second place goes to Mr. Karthik DK Gym Kuttar. Third place goes to Manohar Muscle Planet BC Road.
First place goes to Murshid Muscle Planet BC Road. The second place goes to Mr. Karthik DK Gym Kuttar. And third place goes to Mr. Manohar Muscle Planet. ಇದರ ಫಲಿತಾಂಶ the first place goes to number 34 Nutan Garudi Axel Garudi. Number second place goes to number 39 Rahul Burnout Tokoto. And third place goes to number 36 Manju Suvarna Garudi Axel Garudi. So 34 Nadu Bandi, center Bandi 34. Mr. Nutan Garudi Axel Garudi. The second place goes to Mr. Rahul Burnout Tokoto. Rahul. Second place. And third place goes to Manju Suvarna Garudi Axel Garudi. Okay, ready? Show your shoulder muscle. Shoulder muscle. Shoulder muscle. Relax. Show your chest muscle. Relax. Abdominal muscle. Abdominal muscle. Relax. Right thigh muscle. Right thigh muscle. Right thigh muscle. Relax. Left thigh muscle. Relax. Both the thigh together. Side triceps. Any side, your choice. Relax. One front pose, any pose, your choice. Your choice. One front pose. Relax. Relax. One side pose, any pose.
1 back post. ರಿಲ್ಯಾಕ್ಸ್. ಮುಂದಕ್ಕೆ ತಿರುಗಿ. ಮಿಸ್ಟರ್ MYM 2018 ಈ ಸ್ಪರ್ಧೆಯ ಫೈನಲ್ ಪೋಸ್. ಎನಿ ಪೋಸ್ ಯುವರ್ ಚಾಯ್ಸ್. ಕಮಾನ್, ಎಲ್ಲರೂ ಅವರಿಗೆ ಜೋರಾಗಿ ಚಪ್ಪಾಳೆ ಮುಖಾಂತರ ಕಮಾನ್. ಜೋರಾಗಿ ಅವರನ್ನು ಚಪ್ಪಾಳೆ ಮುಖಾಂತರ ಹುರಿದುಂಬಿಸಬೇಕಾಗಿ ವಿನಂತಿ. ರಿಲ್ಯಾಕ್ಸ್. Number 10, Sujit Pujari of Garodi XL Garodi. And the most muscular man is number 34, Nutan, also of Garodi XL, Garodi.
ಇವರಿಗೆ ಪ್ರಪ್ರಥಮವಾಗಿ ನಾನು ನಮ್ಮ ದಕ್ಷಿಣ ಕನ್ನಡ ಬಾಡಿ ಬಿಲ್ಡಿಂಗ್ ಅಸೋಸಿಯೇಷನ್ ಪರವಾಗಿ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಯಾಕಂದರೆ ಕ್ರೀಡಾಕೂಟ ಮಾಡೋದಷ್ಟನ್ನು ಸುಲಭದ ಕೆಲಸ ಅಲ್ಲ. ಆದರೂ ಸಹ ಅವರು ಇನ್ನಿತರ ಚಟುವಟಿಕೆಗಳನ್ನು ಮಾಡ್ತಾ ಅದರ ಜೊತೆಯಲ್ಲಿ ಕ್ರೀಡಾಪಟುಗಳಿಗೆ ಪ್ರೋತ್ಸಾಹ ನೀಡುವ ಸಲುವಾಗಿ ಇವತ್ತು ಬಾಡಿ ಬಿಲ್ಡಿಂಗನ್ನು ಕೂಡ ಇವತ್ತು ಅವರು ಏರ್ಪಾಡು ಮಾಡಿದ್ದಾರೆ. ಸಂತೋಷ ಆಗ್ತದೆ. ಇವತ್ತು ಅನೇಕ ಸ್ಪರ್ಧಿಗಳಿಗೆ ಈ ಒಂದು ವೇದಿಕೆ ಹತ್ತಲು ಅವರಿಗೆ ಅವಕಾಶ ಸಿಕ್ತು. ಇನ್ನು ಮುಂದೆಯೂ ಕೂಡ ಈ ಸ್ಪರ್ಧಿಗಳು ಉತ್ತಮ ರೀತಿಯ ಪ್ರದರ್ಶನ ನೀಡಿ ನಮ್ಮ ದೇಶಕ್ಕೆ, ರಾಷ್ಟ್ರಕ್ಕೆ, ರಾಜ್ಯಕ್ಕೆ ಕೀರ್ತಿ ತರುವಂಥ ಕೆಲಸವನ್ನು ಮಾಡಲಿ ಅಂತ ನಾನು ಈ ಸಂದರ್ಭದಲ್ಲಿ ನಾನು ಹಾರೈಸ್ತೇನೆ. ಹಾಗೆಯೇ ಇವತ್ತಿನ ವಿಜೇತರಾದ ಎಲ್ಲ ಸ್ಪರ್ಧಿಗಳಿಗೂ ನಾನು ಪ್ರತ್ಯೇಕವಾಗಿ ಅಭಿನಂದನೆ ಸಲ್ಲಿಸ್ತಾ, ಈ ಯುವಕ ಮಂಡಲವು ಇನ್ನೂ ಅನೇಕ ಒಳ್ಳೆ ಕಾರ್ಯಗಳನ್ನು ಮಾಡ್ತಾ ಅವರ ಎಲ್ಲ ಕನಸುಗಳು ನನಸಾಗಲಿ. ಅವರಿಗೆ ಮುಂದಿನ ನಮ್ಮ ಯಾವುದಾದ್ರೂ ಒಂದು ಯೋಜನೆ ಇದ್ದರೆ ಅವರೊಟ್ಟಿಗೆ ನಾವು ಇನ್ನೂ ಕೂಡ ಒಂದು ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್ ಮಾಡಲು ನಾವು ಕೂಡ ಸಹಕಾರ ನೀಡ್ತೇವಂತ ಈ ಸಂದರ್ಭದಲ್ಲಿ ಭರವಸೆ ನೀಡುತ್ತಾ, ನಮಗೆ ಪ್ರತ್ಯೇಕವಾಗಿ ನಮಗೆ ಇವತ್ತು ಇಲ್ಲಿ ಕರೆಸಿ ನಮ್ಮನ್ನು ಮಾತಾಡಲು ನಮ್ಮ ಜೊತೆಯಲ್ಲಿದ್ದಾರೆ ನಮ್ಮ ಸಂಘದ ಅಧ್ಯಕ್ಷರು ರೋಷನ್ ಪೆರವು, ಭಾಸ್ಕರ್ ತೊಕ್ಕೊಟ್ಟಿದ್ದಾರೆ, ಕಿರಣ್ ರವರು ಇದ್ದಾರೆ, ಹಾಗೂ ಅನೇಕ ನಮ್ಮ ಹಿರಿಯರಾದ ಶಿವರಾಮ್ ಇದ್ದಾರೆ. ಎಲ್ಲರಿಗೂ ಕೂಡ ನಮಗೆ ಇಲ್ಲಿ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ನಿಮಗೆ ಯುವಕ ಮಂಡಲದ ಸರ್ವ ಸದಸ್ಯರಿಗೂ ನಾನು ಅಭಿನಂದನೆ ಸಲ್ಲಿಸ್ತಾ ನಾನು ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.